ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ನಮ್ಮ ಸಂಸ್ಥೆ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ನಾವು ಪ್ರತಿ ವರ್ಷ ಮಾಡುವಂತಹ ರಾಷ್ಟ್ರೀಯ ನೃತ್ಯೋತ್ಸವ ನರ್ತನಾವರ್ತನ, ಇದರ ಈ ವರ್ಷದ ಆವೃತ್ತಿ ನರ್ತನಾವರ್ತನ 2026. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಬಹಳ ಪ್ರತಿಭಾವಂತ ನೃತ್ಯ ಕಲಾವಿದೆ, ಭರತನಾಟ್ಯ ಕಲಾವಿದೆ ವಿದುಷಿ ಪದ್ಮಿನಿ ಉಪಾಧ್ಯಾಯ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮ ದಿನಾಂಕ 1 ಮಾರ್ಚ್ 2026, ಸಮಯ ಸಂಜೆ 5 ಗಂಟೆಗೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಕೆಳ ಒಳಾಂಗಣದಲ್ಲಿರುವಂತಹ ವೇದಿಕೆಯಲ್ಲಿ ನಾವು ಮಾಡ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಕರಾವಳಿ ಜಿಲ್ಲೆಯ ಪ್ರಖ್ಯಾತ ಹಿರಿಯ ನೃತ್ಯ ಗುರುಗಳಾದಂತಹ ನಾಟ್ಯಾಚಾರ್ಯ ಶ್ರೀ ಉಳ್ಳಾಲ ಮೋಹನ್ ಕುಮಾರ್, ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತರು, ಅವರು ದೀಪ ಬೆಳಗಿಸಿ ಉದ್ಘಾಟಿಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ಅಭ್ಯಾಗತರಾಗಿ ಡಾಕ್ಟರ್ KM ಕೃಷ್ಣ ಭಟ್, ಕಾರ್ಯದರ್ಶಿಗಳು, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ಇವರು ಉಪಸ್ಥಿತರಿರುವರು. ನಾವು ಪ್ರತಿ ವರ್ಷ ಕಲೆಗೆ ಸಂಬಂಧಪಟ್ಟಂತಹ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ, ಪ್ರೋತ್ಸಾಹ ನೀಡಿದಂತಹ ಗಣ್ಯ ವ್ಯಕ್ತಿಗಳನ್ನು ಆಯ್ದುಕೊಂಡು ಕಲಾಶ್ರಯ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಈ ವರ್ಷ ದ್ವಾರಕಾ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾದಂತಹ ಶ್ರೀಯುತ ಗೋಪಾಲಕೃಷ್ಣ ಭಟ್ ಇವರಿಗೆ ನಾವು ಕಲಾಶ್ರಯ ಪ್ರಶಸ್ತಿ 2026ನೇ ಒಂದು ಆವೃತ್ತಿಯಲ್ಲಿ ಕೊಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮ ಪುತ್ತೂರಿನಲ್ಲಿ ನಡೆಯುವಂಥದ್ದು. ಇದು ಯಾವುದೇ ಒಂದು ಟಿಕೆಟ್ ಇಲ್ಲದೆ ನಡೆಯುವಂಥದ್ದು. ಸಾರ್ವಜನಿಕರಿಗೆ ಮುಕ್ತ ಪ್ರವೇಶವಿದೆ. ಎಲ್ಲ ಕಲಾಭಿಮಾನಿಗಳು ನೀವೆಲ್ಲರೂ ಬಂದು ನಮ್ಮ ಈ ಒಂದು ಪ್ರಯೋಗವನ್ನು ಅಥವಾ ನಮ್ಮ ಈ ಒಂದು ಕಾರ್ಯದಲ್ಲಿ ಯಶಸ್ವಿಗೊಳಿಸಬೇಕು ಅಂತ ನಾವು ಕೇಳ್ಕೊಳ್ತಿದ್ದೇವೆ. ಇವರು ಬೆಂಗಳೂರು. ಮತ್ತು ವಿಶೇಷ ಅಂದರೆ ಇವರು ನನ್ನ ಗುರುಗಳಾದಂತಹ ನರ್ಮದಾ ರವರ ಶಿಷ್ಯೆ. ಬಹಳ ಹಳೆಯ ನಮ್ಮ ಪರಿಚಯ ಬಹಳ ಹಳೆಯದು. ಅವರು ತುಂಬ ವರ್ಷದ ಮೊದಲೇ ರಂಗಪ್ರವೇಶವನ್ನು ಸಾಧಾರಣ 95ರಲ್ಲೇನೋ ರಂಗಪ್ರವೇಶವನ್ನು ಬೆಂಗಳೂರಲ್ಲಿ ಮಾಡಿರುವರು. ಮತ್ತು ಈಗ ಪ್ರಸ್ತುತ ಬೆಂಗಳೂರಿನ ಅಂತಾರಾಷ್ಟ್ರೀಯ ಖ್ಯಾತಿಯ ಗುರುಗಳಾದಂಥ ಇಂದಿರಾ ಕಡಾಂಬಿ ಅವರಲ್ಲಿ ಕಲಿತಾ ಇದ್ದಾರೆ. ಜೊತೆಗೆ ಮತ್ತೋರ್ವ ಅಂತಾರಾಷ್ಟ್ರೀಯ ಕಲಾವಿದರಾದಂತಹ ನಿರುಪಮ ರಾಜೇಂದ್ರ ಅವರಲ್ಲಿ ಕನ್ನಡ ಮತ್ತು ದೇಸಿ ಮಾರ್ಗ ಕನ್ನಡಗಳನ್ನು ಕಲಿತಾ ಇದ್ದಾರೆ. ಈ ಕಾರ್ಯಕ್ರಮ ಹಿಮ್ಮೇಳ ಸಹಿತವಾಗಿದ್ದು, ಇದರಲ್ಲಿ ಹಾಡುಗಾರಿಕೆಯಲ್ಲಿ ವಿದ್ವಾನ್ ರಾಜೀವ್ ರಾಜಗೋಪಾಲನ್ ಬೆಂಗಳೂರು, ಎಲ್ಲ ಬೆಂಗಳೂರಿನವರೇ. ನಟುವಾಂಗದಲ್ಲಿ ವಿದ್ವಾನ್ ಪುಲಕೇಶಿ ಕಸ್ತೂರಿ, ಮೃದಂಗದಲ್ಲಿ ವಿದ್ವಾನ್ GS ನಾಗರಾಜ್ ಹಾಗೂ ಕೊಳಲಿನಲ್ಲಿ ವಿದ್ವಾನ್ ನರಸಿಂಹಮೂರ್ತಿ ಇವರು ಸಹಕರಿಸುತ್ತಿದ್ದಾರೆ. ಇದು ನಾವು 2017ರಲ್ಲಿ ಪ್ರಾರಂಭ ಮಾಡಿದ್ದು. ಇದು ಈಗ 9ನೇ ವರ್ಷದ ಆವೃತ್ತಿ ಆಗ್ತಾ ಉಂಟು. ನಮ್ಮ ಸಂಸ್ಥೆಗೆ 20 ವರ್ಷ ಆದಾಗ ನಾವು ಪ್ರಾರಂಭ ಮಾಡಿದಂಥ ನರ್ತನಾವರ್ತನ ಅಂತ ಒಂದು ನೃತ್ಯೋತ್ಸವ. ಅದು ನಾವು ಒಬ್ಬರದೇ, ಅಂದರೆ ಇದೊಂದು ಪ್ರೊಫೆಷನಲ್ ಕಾರ್ಯಕ್ರಮ ಅಂತ. ಈಗ ಸಮೂಹ ನೃತ್ಯ ಎಲ್ಲ ಕಡೆ ನಡೀತದೆ, ಈಗ. ಆದರೆ ಏಕ ವ್ಯಕ್ತಿ ಮಾಡುವಂಥದ್ದು ತುಂಬ ಸವಾಲು. ಅವರು ಸಾಧಾರಣ ಒಂದು 5 ಪ್ರಾರಂಭದಲ್ಲಿ ನಮ್ಮದು ಸಭಾ ಕಾರ್ಯಕ್ರಮ ಇರ್ತದೆ. 5ರಿಂದ 6 ಗಂಟೆವರೆಗೆ ಎಲ್ಲ ಪ್ರಶಸ್ತಿ ಕೊಡುವಂಥ. ಮತ್ತು 6 ಗಂಟೆಗೆ ಅಂದಾಜು ಶುರು ಆದರೆ ಮತ್ತೆ 8-8:15ರವರೆಗೆ ಅವರು ನಿರಂತರ ಕಾರ್ಯಕ್ರಮ ನೀಡ್ತಾರೆ. ಅದೊಂದು ಸವಾಲು ಒಂದು ಕಲಾವಿದರಿಗೆ, ಅಷ್ಟೊತ್ತು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗುವಂಥದ್ದು. ಹಾಗೆ ನಿರೂಪಣೆ ಸಹ ಅವರೇ ಮಾಡ್ತಿದ್ದಾರೆ ಕಾರ್ಯಕ್ರಮದ್ದು. ಯಾವುದೇ ಹಾಂ ಹೌದು, ಅಂದರೆ ಮಧ್ಯದಲ್ಲಿ ಒಮ್ಮೆ ರಸಭಂಗ ಆಗಬಾರ್ದು ಅಂತ. ಒಮ್ಮೆ ಕಾರ್ಯಕ್ರಮ ಶುರು ಆದರೆ ಮತ್ತೆ ಅದು ನಮ್ಮ ಸಾಧಾರಣ 1:30ರಿಂದ 2 ಗಂಟೆ ಅಂದಾಜು ಕಾರ್ಯಕ್ರಮ. ಮತ್ತು ಸಭಾ ಕಾರ್ಯಕ್ರಮ 1:45 ಗಂಟೆಯಿಂದ 1 ಗಂಟೆ ಅಂತ. ನಮ್ಮ ಹಿರಿಯ ಗುರುಗಳು, ಅವರು 93 ವರ್ಷದ ಹಿರಿಯ ಗುರುಗಳು. ಬಹುಶಃ ಕರ್ನಾಟಕದಲ್ಲಿ ಯಾರಿಷ್ಟು ಒಂದು ಹಿರಿಯ ಆ್ಯಕ್ಟಿವ್ ಆಗಿರುವಂತಹ ಗುರುಗಳು ಯಾರಿಲ್ಲ. ಅವರೆಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ಉಳ್ಳಾಲ ಮೋಹನ್ ಕುಮಾರ್ ಅವರು. ಸರಿ, ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್,
ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್, ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451, 9945521951, 990178461.